ಮಂಗಳೂರು ಕೂಳೂರು ಕುಂಜತ್ಪೇಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರ ಸ್ಕ್ರಾಪ್ ಟೆಸ್ಟ್ ಹಾಗೂ ವಿವಿಧ ಪರೀಕ್ಷೆಗಳನ್ನು ಮಾಡಲಾಗ್ತಾ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಗರದ 6 ವಾರ್ಡ್ಗಳು ಒಳಪಟ್ಟಿವೆ. ಇನ್ನು ಸಾರ್ವಜನಿಕರಿಗೆ ಲಸಿಕೆಯನ್ನ ಮರಕಡ ಶಾಲೆಯಲ್ಲಿ ನೀಡುವ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ತಮ್ಮ ವಾರ್ಡ್ನಲ್ಲಿ ಕೋವಿಡ್ ತಡೆಗಟ್ಟಲು ಹಲವು ಕ್ರಮಗಳನ್ನು ವಹಿಸಲಾಗಿದೆ. ಶಾಸಕರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಅದು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ಕಾರ್ಪೊರೇಟರ್ ಕಿರಣ್ ಕುಮಾರ್ ಹೇಳಿದರು. ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ತಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಥ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಜವಾಬ್ದಾರಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಪೊರೇಟರ್ಸ್ಗಳು ನಾವು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಒಂದು ಸಮನ್ವಯತೆಯಿಂದ ಈ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೇವೆ. ಈಗಾಗಲೇ ಏನು ವ್ಯಾಕ್ಸಿನೇಷನ್ ನಡೀತಾ ಇದೆ, ಕೋವಿಶೀಲ್ಡ್ ಇರ್ಬೋದು ಅಥವಾ ಕೋವ್ಯಾಕ್ಸಿನ್ ಇರ್ಬೋದು, ಜಿಲ್ಲಾಡಳಿತ ಅದರ ಆರ್ಡರ್ ಪ್ರಕಾರ ಯಾವಾಗ ಮುಂಚಿನ ದಿವಸ ಇರ್ಬೋದು 2 ದಿವಸ ಮುಂಚೆ ಅನೌನ್ಸ್ ಏನು ಮಾಡುತ್ತೆ ಕೋವಿಶೀಲ್ಡ್ ಕೊಡುವಂಥದ್ದಿರುವ ಆ ನಿಟ್ಟಿನಲ್ಲಿ ಇಲ್ಲಿ ಏನು PHC ಸೆಂಟ್ರಲ್ಲಿ ಏನಾಗಬೇಕಿತ್ತು ಅದನ್ನು ಜಾಗದ ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಶಾಸಕರ ಮುಂದಾಳತ್ವದಲ್ಲಿ ಅದನ್ನು ಮರಕಡ ಶಾಲೆಗೆ ಶಿಫ್ಟ್ ಮಾಡಿ ಎಲ್ಲ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಏನು ಕೋವಿಡ್ನ ನಿಯಮಗಳಿವೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಅದಕ್ಕಾಗಿ ಮರಕಡ ಶಾಲೆಗೆ ಈಗಾಗಲೇ ಶಿಫ್ಟ್ ಮಾಡಿದೆ. ಅಲ್ಲಿ ಅದ್ಭುತವಾಗಿ ಎಲ್ಲ ಅಧಿಕಾರಿ ವರ್ಗದವರು ಇರ್ಬೋದು, ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು. ಇನ್ನು ಪಾಲಿಕೆಯ ಜಂಟಿ ಆಯುಕ್ತರಾದ ಸಂತೋಷ್ ಕುಮಾರ್ ಅವರು ಮಾತನಾಡಿ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 6 ವಾರ್ಡ್ಗಳಿಗೆ ಕುಂಜತ್ಬೈಲ್ ಪ್ರಾಥಮಿಕ ಕೇಂದ್ರ ಒಳಪಟ್ಟಿದ್ದು, ಯಾರಿಗಾದರೂ ಕೋವಿಡ್ ಪತ್ತೆಯಾದರೆ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 60 ವಾರ್ಡ್ಗಳಲ್ಲಿ ಕೋವಿಡ್ ವಾರ್ಡ್ಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಈ ಒಂದು PHC ಸೆಂಟರ್ಗೆ ನೋಡಲ್ ಆಫೀಸರ್ ಆಗಿ ಮತ್ತು ನಮ್ಮ ಟೀಚರ್ಸನ್ನು ಸಹ ಇಲ್ಲಿ ಒಂದು ಡೆಪ್ಯೂಟ್ ಮಾಡಿರೋದನ್ನ, ಮತ್ತು ಅದೇ ರೀತಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು MPW ಸೂಪರ್ವೈಸರ್ಸು, MPW ವರ್ಕರ್ಸು, ಇಷ್ಟು ಜನಕ್ಕೂ ಸಹ ನಾವು ಒಂದೊಂದು PHC ಸೆಂಟರ್ಸ್ಗೆ ನಾವು ಅವ್ರನ್ನ ಡೆಪ್ಯೂಟ್ ಮಾಡಿದ್ದೀವಿ. ಇದರಲ್ಲಿ ಏನು ಅಂತಂದರೆ MPW ಸೂಪರ್ವೈಸರ್ಸು ಮತ್ತು MPW ವರ್ಕರ್ಸು ಕ್ವಾರಂಟೈನ್ ವಾಚ್ನ ಅವರು ಖಾತ್ರಿಪಡಿಸ್ಕೊತಾರೆ. ಅದರೊಟ್ಟಿಗೆ ಪ್ರೈಮರಿ ಕಾಂಟ್ಯಾಕ್ಟ್ಸು, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು, ಟ್ರೇಸಿಂಗನ್ನು ಸಹ ಮಾಡ್ತಾರೆ. ಮತ್ತು ಇನ್ ರಿಟರ್ನು ನಮ್ಮ ಒಂದು PHC ಸೆಂಟರ್ ಮುಖಾಂತರ ಇಲ್ಲಿ ಯಾರಾದ್ರೂ ಸಹ ಪಾಸಿಟಿವ್ ಬಂದಿದ್ದಂಥ ಸಂದರ್ಭದಲ್ಲಿ ಈ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಅಂದರೆ ವಾರ್ಡ್ ನಂಬರ್ 12, 13, 14, 16 ಮತ್ತು 18, 15, 16, 18 ಇಷ್ಟು ವಾರ್ಡಲ್ಲಿನೂ ಸಹ ಅವರು ಎಲ್ಲಾದ್ರೂ ಸಹ ಪಾಸಿಟಿವ್ ಬಂದರೆ ಅಂಥವರಿಗೆ ನಮ್ಮಲ್ಲಿ ಇವಾಗ ಏನು ನಮ್ಮ ಮಂಗಳೂರು 60 ವಾರ್ಡಿಗೆ ಸಂಬಂಧಪಟ್ಟಂತೆ ನಾವು ಕೋವಿಡ್ ಕೇರ್ ಸೆಂಟರ್ಸು ಸೂರತ್ಕಲ್ ಆಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಅಥವಾ ನಮ್ಮ ESI ಹಾಸ್ಪಿಟ್ಲ್ ಆಗಿರ್ಬೋದು, ವೆನ್ಲಾಕ್, ಇಂಥ ಕಡೆ ಅವರಿಗೆ ಏನಾದರೂ ಸಿಂಟಮ್ಸ್ ಇದ್ದರೆ ಅವರಿಗೆ ಕೋವಿಡ್ ಕೇರ್ ಸೆಂಟರ್ಸ್ಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ನಮ್ಮ PHC ಸೆಂಟರ್ ಮುಖಾಂತರ ಆಗುತ್ತೆ. ಈ ವೇಳೆ ಉಪಮೇಯರ್ ಸುಮಂಗಲಾ ರಾವ್, ಕಾರ್ಪೊರೇಟರ್ ಲೋಹಿತ್ ಅಮೀನ್, ಗಾಯತ್ರಿ, ಶರತ್ ಕುಮಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೋಡಲ್ ಅಧಿಕಾರಿ ಪ್ರದೀಪ್, ಆಶಾ ಕಾರ್ಯಕರ್ತೆಯರು, ಪಾಲಿಕೆಯ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. Right.